ಕರಾವಳಿ ಜಾನಪದ ಪರಿಷತ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ನಗರದ ಕುದ್ಮಲ್ ರಂಗನಾಪುರ ಭವನದಲ್ಲಿ ಹಮ್ಮಿಕೊಂಡ ಕರಾವಳಿ ಜಾನಪದ ಜಾತ್ರೆಗೆ ಚಾಲನೆ ಸಿಕ್ಕಿತು. ಇನ್ನು ತುಳುನಾಡಿನ ಕೈಗಾಡಿ, ಎತ್ತಿನಗಾಡಿ, ಕಂಬಳ, ಕೋಳಿಯಂಕ, ಭತ್ತ ಕುಟ್ಟುವುದು, ದೈವಾರಾಧನೆ, ನಾಗಾರಾಧನೆ, ಯಕ್ಷಗಾನ, ಬೆಸ್ತರ ಪ್ರತಿಕೃತಿಗಳು ಜಾನಪದ ಲೋಕದಲ್ಲಿ ಗಮನ ಸೆಳೆದವು. ಮಂಗಳೂರಿನ ಕುದ್ಮಲ್ ರಂಗನಾಪುರ ಭವನದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ನಡೆದ ಕರಾವಳಿ ಜಾನಪದ ಜಾತ್ರೆಗೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿತು. ಇನ್ನು ಜಾನಪದ ಜಾತ್ರೆಯನ್ನ ಕಾಸರಗೋಡು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಜನಪದ ಎನ್ನುವುದು ಜಾತಿ ಮತ ಧರ್ಮಗಳನ್ನು ಮೀರಿದ ಸಂಸ್ಕೃತಿ. ಜನಪದ ಜನಮಾನಸದಲ್ಲಿ ನಿರಂತರವಾಗಿ ಉಳಿಯುವ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕಾದ ಕರ್ತವ್ಯವಿದೆ ಎಂದು ಹೇಳಿದರು. ಬಹಳ ಹಿಂದಿನಿಂದಲೇ ಜನಪದ ಸಾಹಿತ್ಯ ಅದನ್ನು ಹುಟ್ಟುಹಾಕಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಯಾವುದೇ ಬರಹಗಳ ಯಾವುದೇ ಲೇಖನಿಯ ಹಂಗಿಲ್ಲದೆ ಜನರ ಬಾಯಿಯಿಂದ ಬಾಯಿಗೆ ಜನಪದ ಸಾಹಿತ್ಯ ಸಂಸ್ಕೃತಿ ಇವತ್ತು ಬೆಳೆದು ಬಂದು ಇಂದು ಕೂಡ ಅದು ನಮ್ಮ ಸಂಸ್ಕೃತಿಯೊಂದಿಗೆ ನೆಲೆ ನಿಂತಿದೆ. ಅಂದರೆ ಅದರ ಆಳ ಮತ್ತು ಅದರ ಸಂಸ್ಕೃತಿ ಎಷ್ಟು ಗಟ್ಟಿಯಾಗಿರಬೇಕು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಊಹಿಸಬೇಕಾಗ್ತದೆ. ಈ ನಿಟ್ಟಿನಿಂದ ಇವತ್ತು ಜನಪದವನ್ನು, ಜನಪದ ಸಂಸ್ಕೃತಿಯನ್ನು ಕರ್ನಾಟಕದಾದ್ಯಂತ, ದೇಶದಾದ್ಯಂತ ಬೆಳೆಸುವಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಮುಖ್ಯವಾಗಿ ಎಲ್ಲ ಕಡೆಗಳಲ್ಲೂ ಉತ್ತಮವಾದ ಸದಸ್ಯರನ್ನು, ಉತ್ತಮವಾದ ಕಾರ್ಯಕರ್ತರನ್ನು ಒಳಗೊಂಡು ಘಟಕವನ್ನು ಸ್ಥಾಪಿಸಿ ಇವತ್ತು ನಾವು ಪ್ರತ್ಯಕ್ಷ ಕಂಡಂತಹ ಇಂತಹ ಜಾನಪದ ಮೆರವಣಿಗೆ. ಈ ಸಂದರ್ಭ ಪದ್ಮಶ್ರೀ ಹರೇಕಳ ಹಾಜಪ್ಪ ಶಿಕ್ಷಣ ಕ್ಷೇತ್ರ, ಸೇಸಪ್ಪ ಪಂಬದ ದೈವಾರಾಧನೆ ಹಾಗೂ ಸಂದೀಪಾಚಾರ್ಯ ಶಿಲ್ಪಕಲೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ವೇದಿಕೆಯಲ್ಲಿ ಗಣ್ಯರು ಸನ್ಮಾನಿಸಿದರು. ಈ ಸಂದರ್ಭ ಸಂಸದ ನಳಿನ್ ಕುಮಾರ್ ಕಟೀಲ್, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಸಾರಿಗೆ ಸಚಿವ ಎಸ್ ಅಂಗಾರ, ಶಾಸಕ ಡಿ ವೇದವ್ಯಾಸ್ ಕಾಮತ್, ಮೇಯರ್ ದಿವಾಕರ್ ಪಾಂಡೇಶ್ವರ, ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಇದರ ರಾಜ್ಯಾಧ್ಯಕ್ಷ ತಿಮ್ಮೇಗೌಡ, ಕರ್ನಾಟಕ ಜಾನಪದ ಪರಿಷತ್ ಮುಂಬೈ ಇದರ ಅಧ್ಯಕ್ಷ ಡಾಕ್ಟರ್ ಆರ್.ಕೆ. ಶೆಟ್ಟಿ, ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರವೀಣ್ ಕುಮಾರ್ ಕೊಡಿಯಾಲ್ಪೈಲ್, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ, ಕಾಸರಗೋಡು ಘಟಕದ ಅಧ್ಯಕ್ಷ ಎಆರ್ ಸುಬ್ಬಯ್ಯ ಕಟ್ಟೆ, ಬಿಜೆಪಿಯ ಸಂತೋಷ್ ಕುಮಾರ್ ಬೋಳ್ಯಾರ್, ಚಿತ್ರ ನಿರ್ಮಾಪಕ ತಾರನಾಥ್ ಶೆಟ್ಟಿ ಬೋಳಾರ್, ತುಳು ಚಿತ್ರ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ಬೈಲ್, ಕಾರ್ಯದರ್ಶಿ ಲಕ್ಷ್ಮೀಶ ಸುವರ್ಣ, ಮಂಗಳೂರು ತಾಲೂಕು ಅಧ್ಯಕ್ಷ ಅರುಣ್ ಉಳ್ಳಾಲ್, ಪದಾಧಿಕಾರಿಗಳಾದ ಆಸ್ಕರ್ ಮುಡಿಪು, ಮೋಹನ್ ದಾಸ್ ರೈ ಮೊದಲಾದವರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮಕ್ಕೂ ಮೊದಲು ಜಾನಪದ ಜಾತ್ರೆಯ ಮೆರವಣಿಗೆ ನಗರದ ನೆಹರು ಮೈದಾನದಿಂದ ಪುರಭವನದವರೆಗೂ ನಡೆಯಿತು. ಮೆರವಣಿಗೆಯಲ್ಲಿ ಚಿಲಿಪಿಲಿ ಗೊಂಬೆಗಳು, ತುಳುನಾಡ ಹುಲಿವೇಷ, ಕಂಗೀಲು ನೃತ್ಯ, ಚೆಂಡೆ ತಂಡ, ಪುಟ್ಟ ಮಕ್ಕಳ ಭಜನೆ ತಂಡದ ಪ್ರದರ್ಶನಗಳು ಎಲ್ಲರ ಗಮನ ಸೆಳೆಯಿತು. ಗಣ್ಯರನ್ನ ಮೆರವಣಿಗೆಯ ಮೂಲಕ ಕರೆತರಲಾಯಿತು. ತುಳುನಾಡಿನ ಕೈಗಾಡಿ, ಎತ್ತಿನಗಾಡಿ, ಕಂಬಳ, ಕೋಳಿಯಂಕ, ಭತ್ತ ಕಟ್ಟುವುದು, ದೈವಾರಾಧನೆ, ನಾಗಾರಾಧನೆ, ಯಕ್ಷಗಾನ, ಬೆಸ್ತರ ಪ್ರತಿಕೃತಿಗಳು ಜಾನಪದ ಲೋಕದಲ್ಲಿ ಮೆಚ್ಚುಗೆ ಗಳಿಸಿತು. ಹಿರಿಯರು ತಮ್ಮ ಹಿಂದಿನ ಬದುಕಿನ ವಿಚಾರಗಳನ್ನು ಕಿರಿಯರಿಗೆ ಹೇಳಿಕೊಡುತ್ತಿದ್ದ ದೃಶ್ಯಗಳು ಕಾಣಿಸಿಕೊಂಡವು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.